ಕೋಸ್ಟಲ್ ವುಡ್ನಲ್ಲಿ ಇದೀಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರದ್ದೇ ಮಾತು. ಅಂದ ಹಾಗೆ ಪುನೀತ್ ರಾಜ್ಕುಮಾರ್ ತುಳು ಚಿತ್ರಕ್ಕೆ ಬಣ್ಣ ಹಚ್ತಾರ ಅನ್ನೋ ಪ್ರಶ್ನೆ ನಿಮ್ಮ ಮನದಲ್ಲಿ ಮೂಡಿದ್ರೆ ಅದು ತಪ್ಪು. ಬದಲಾಗಿ ಪವರ್ ಸ್ಟಾರ್ ತುಳು ಹಾಡಿಗೆ ದನಿಯಾಗಿದ್ದಾರೆ. ರವಿ basruru ಅವರ ಸಂಗೀತವುಳ್ಳ ಉಮಿಲ್ ಚಿತ್ರದ ಟೈಟಲ್ ಸಾಂಗ್ ಅನ್ನು ಪುನೀತ್ ರಾಜ್ಕುಮಾರ್ ಹಾಡಿದ್ದಾರೆ. ಭಾರಿ ನಿರೀಕ್ಷೆಯುಳ್ಳ ಉಮಿಲ್ಗೆ ಇದೀಗ ಪವರ್ ಬಂದಂತಾಗಿದೆ. ರಾವೊಂದು ಬತ್ತಂಡು ಉಮಿಲ್ ಅನ್ನೋ ಟೈಟಲ್ ಸಾಂಗ್ ಹಾಡಿರೋ ಪುನೀತ್ ರಾಜ್ಕುಮಾರ್ ಚಿತ್ರದ ಜೊತೆಗೆ ಕೋಸ್ಟಲ್ ವುಡ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮುಂದೆಯೂ ಅವಕಾಶ ಸಿಕ್ಕರೆ ತುಳು ಹಾಡಿಗೆ ದನಿಯಾಗುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಈಗಷ್ಟೇ ಉಮಿಲ್ ಸಿನಿಮಾದ ಒಂದು ಟೈಟಲ್ ಟ್ರ್ಯಾಕ್ ನ ಸರ್ ಹಾಡಿದ್ರು, ಸೂಪರ್ ಆಗಿ ಹಾಡಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ ಅವರಿಂದ ಆಯ್ತು ಅಂತ ನಮ್ಗೆ ಬಹಳ ಖುಷಿ ಇದೆ. ಅಂದ್ರೆ ಫಸ್ಟ್ ಟೈಮ್ ತುಳು ಸಿನಿಮಾಕ್ಕೆ ಹಾಡಿದ್ದು, ಅದ್ರ ಜೊತೆಗೆ ಒಂದು ವಿಭಿನ್ನ ರೀತಿಯಲ್ಲಿ ಉಮಿಲ್ ಸಿನಿಮಾ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತೀನಿ. ಆದಷ್ಟು ನಿಮ್ಮನ್ನು ಬರುತ್ತೆ ಕೇಳಿ. ಭವಾನಿ ಫಿಲಂ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರುತ್ತಿರುವ ರಂಜಿತ್ ಸುವರ್ಣ ನಿರ್ದೇಶನದ ಉಮಿಲ್ ಕೋಸ್ಟಲ್ ವುಡ್ ನ ಮೊಟ್ಟ ಮೊದಲ ಗ್ರಾಫಿಕ್ ತಂತ್ರಜ್ಞಾನ ಬಳಸಿರುವ ಚಿತ್ರ ಹಾಗೂ ಬಿಗ್ ಬಜೆಟ್ ನ ಚಿತ್ರವೂ ಹೌದು. ಈಗಾಗಲೇ ಚಿತ್ರದ ಗ್ರಾಫಿಕ್ಸ್ ಕೆಲಸಗಳು ಕೆನಡಾದಲ್ಲಿ ತಯಾರಾಗಿದ್ದು ಚಿತ್ರ ಫೈನಲ್ ಹಂತದಲ್ಲಿದೆ. ಎಲ್ಲ ಅಂದುಕೊಂಡಂತೆ ನಡೆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಿಗೆ ಲಗ್ಗೆ ಇಡಲಿದೆ ಉಮಿಲ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.